ತೊಲ್ಮೇಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ ಹೆಗ್ಗಡೇರ್ನ ಪಾತ್ರ ಪಂಡ ಅವು ಮಂಜುನಾಥ ಸ್ವಾಮಿನ ಪಾತ್ರ ಅಂದು ಹಿರಿಯ ಸಂಗೀತ ನಿರ್ದೇಶಕರು ಪದ ಪನ್ಪುನಾರ ಬೊಕ್ಕ ರಾಜ್ಯಸಭಾ ಸದಸ್ಯರು ಇಳೆಯರಾಜ ಪಂತೆರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಜನಾ ಕಮ್ಮಟ ಮುಗಿತಲ ಲೇಸುಡು ಆರ್ಪಾತಿರಿಯರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಜನಾ ತರಬೇತಿ ಕಮ್ಮಟದ ಮುಗಿತಲಾಲೇಸು ಬುಧವಾರ ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಭವನಡು ಅಟ್ಟಣೆ ಆದಿತ್ತಂಡು ಸಭಾ ಲೇಸುಡ್ದು ದುಂಬತ್ತ ಧರ್ಮಸ್ಥಳ ಕ್ಷೇತ್ರೊಡ್ದು ಆನೆಲು ಸ್ತಬ್ಧ ಚಿತ್ರ ಚೆಂಡೆ ಕೊಂಬು ವಾದ್ಯ ಮೇಳ ಬೊಕ್ಕ ಭಜನದ ಒಟ್ಟುಗು ಮೆರವಣಿಗೆ ನಡೆತಂಡು ರಾಜ್ಯದೋರ್ಮೆಡ್ದು ಬತ್ತಿನ ಭಜನೆ ಕಲಾವಿದರು ವಿಶೇಷವಾಯಿನ ರಥೊಟು ಡಾಕ್ಟರ್ ವೀರೇಂದ್ರ ಹೆಗಡೆ ಪುದರ್ಪೊಯ್ ಸಂಗೀತ ನಿರ್ದೇಶಕರು ಬೊಕ್ಕ ಪದ ಪನ್ಪುನ ಇಳೆಯರಾಜ ಮಾಣಿಲ ಶ್ರೀಧಾಮದ ಶ್ರೀ ಮೋಹನ ದಾಸ ಪರಮಹಂಸ ಸ್ವಾಮೀಜಿ ಶ್ರೀ ಮನ್ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ಗುರುಸಿದ್ದರಾಜ ಯೋಗೇಂದ್ರ ಮಹಾಸ್ವಾಮೀಜಿಯರು ಕುಲ್ಲುದು ಅಮೃತ ವರ್ಷಿಣಿ ಸಭಾಭವನ ಕೂಲೆತ್ತೊಂಬತ್ತೆರು ಸಭಾಭವನುಡು ಭಜನೆ ನಡಪಾಯರು ಭಜನಾ ಕಮ್ಮಟದ ಸಂಚಾಲಕಿಯರು ಸುಬ್ರಹ್ಮಣ್ಯ ಪ್ರಸಾದ್ ಸುರತಪಾತ್ತರ ಪಂಡಿರು ಹೆಗಡೆರು ಸ್ವಾಮೀಜಿಯರು ಇಳೆಯರಾಜ ವಿಧಾನ ಪರಿಷತ್ ಸದಸ್ಯರು ಪ್ರತಾಪ ಸಿಂಹ ನಾಯಕ್ ಇತ್ತದು ಕಾರ್ಯಕ್ರಮ ಉದಿಪನಾಡು ಡಾಕ್ಟರ್ ವೀರೇಂದ್ರ ಹೆಗ್ಡೆರು ಪಾತಿರದು ಸಂಗೀತ ನಿರ್ದೇಶಕರು ಗಾಯಕಿಯರು ಬೊಕ್ಕ ರಾಜ್ಯಸಭಾ ಸದಸ್ಯರು ಇಳೆಯರಾಜ ಸಾತ್ವಿಕ ಜೀವನ ನಡಪವನಾರು ಸಂಗೀತ ಕ್ಷೇತ್ರಗಾರದ ಇಂಜ ಕೊಡುಗೆ ಕೊಡ್ತಿರು ಇಳೆಯರಾಜ ಪಾಲ್ದಿತ್ತು ಖುಷಿತ ಸಂಗತಿಯನ್ನು ಪಂಡಿರು. ನಮ್ಮ ನಾಡಿನಲ್ಲಿ ಇಳೆಯರಾಜ ಅವರ ಹೆಸರು ಬಹಳ ಪ್ರಖ್ಯಾತ. ನಮ್ಮ ನಾಡಿನಲ್ಲಿ ಬಹಳ ಮಂದಿ ಮ್ಯೂಸಿಕ್ ಡೈರೆಕ್ಟರ್ಸ್ ಇರ್ತಾರೆ ಅಥವಾ ಮ್ಯೂಸಿಕ್ ಕಂಪೋಸರ್ಸ್ ಇರ್ತಾರೆ. ಆದರೆ ಇವರದ್ದು ಸ್ಥಾನ ಬೇರೆ ಇದೆ. ಯಾಕೆಂದ್ರೆ ಇವರು ವೈಯಕ್ತಿಕವಾಗಿ ಸಾತ್ವಿಕ ಜೀವನ, ಸರಳ ಜೀವನ ಮತ್ತು ವಿದ್ವಾಂಸರು. ಹಾಗಾಗಿ ಕ್ರಿಯೇಟಿವಿಟಿ, ಅವರು ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಅವರ ಆಫೀಸಲ್ಲಿ ಕೂತು ಇವತ್ತು ಕೆಲಸ. ಸುಮಾರು ಒಂದು 160 ವರ್ಷದಲ್ಲಿ ಕೂಡ ಇಳೆಯರಾಜ ಅವರ ಹೆಸರು ಕೇಳಿದ ತಕ್ಷಣ ಎಲ್ಲರೂ ಕೈ ಮುಗಿತಾರೆ. ಅಷ್ಟು ದೊಡ್ಡ ಕೀರ್ತಿ ಅವರದು. ಹಾಗಾಗಿ ಇವತ್ತು ನಮಗೆ ಬಹಳ ಆಸೆ ಇತ್ತು ಅವರು ಬಂದು ನಿಮಗೆಲ್ಲ ಮಾತನಾಡಿಸಿ ನಿಮಗೆ ಆಶೀರ್ವಾದ ಮಾಡಬೇಕು ಅಂತ ಇತ್ತು ಭಜಕರಿಗೆ. ಸಂಗೀತ ಕ್ಷೇತ್ರದಲ್ಲಿ ಅವರಿಗಿಂತ ದೊಡ್ಡ ವ್ಯಕ್ತಿ ನಿಮಗೆ ಆಶೀರ್ವಾದ ಮಾಡಲಿಕ್ಕೆ ಇನ್ನೊಬ್ಬರು ಸಿಕ್ಕೋದಿಲ್ಲ. ಹಾಗಾಗಿ ಇವತ್ತು ಬಹಳ ಸಂತೋಷದಿಂದ ಅವರನ್ನು ಸ್ವಾಗತಿಸಿ ಕ್ಷೇತ್ರ ಬರುವಾಗ ಗೌರವಿಸಿ ನಿಮಗೆ 4 ಆಶೀರ್ವಚನ ಮಾತು ಹೇಳಬೇಕು ಅಂತ ಅವರು ಕೇಳ್ತಾರೆ. ಸಂಗೀತ ಕ್ಷೇತ್ರದ ಸಾಧನೆಯನ್ನು ನೆಂಪು ಮಲ್ತೊನ್ನ ಇಳೆಯರಾಜ ಹೆಗಡೇರ್ನ ಪಾತ್ರ ಅವು ಮಂಜುನಾಥ ಸ್ವಾಮಿನ ಪಾತ್ರ ಅಂತ ಪಂಡಿರು. ಹೆಗ್ಡೆನವರು ಇಲ್ಲಿ ಬರೋದಕ್ಕೆ ಹೇಳಿದರು. ಅವರ ಮಾತು ಮಂಜುನಾಥ ಮಾತು. ನನಗೆ ಮಾತಂದ್ರೆ ಮಾತು ಮಂಜುನಾಥ ಮಾತು ಅಂತಾರಲ್ಲ, ಅದೇ ಥರ ನಾ ಮಾಡಿದ ಸಿನಿಮಾ ಇಷ್ಟುವರೆಗೆ 1500 ಫಿಲ್ಮ್ಸ್ ಆಗಿ ಹೋಗೈತು. ಆಮೇಲೆ ಭಕ್ತಿಗಾನಗಳು, ಆಮೇಲೆ ಪ್ರೈವೇಟ್ ಆಲ್ಬಮ್ಸು, ಮ್ಯೂಸಿಕಲ್ ಆಲ್ಬಮ್ಸು, ಆಮೇಲೆ ಶಾರ್ಟ್ ಫಿಲ್ಮ್ಸು, ಇದೆಲ್ಲ ಇದೆ. ಅದೆಲ್ಲ ಬೇರೆ ಕಥೆ. ಯಾವ ಥರ ಕೆಲಸ ಸಿನಿಮಾನಲ್ಲಿ ನಾನು ಮಾಡ್ತೀನಿ ಅಂದು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅಂದಿದೆ. ನಾನು ಹೇಳಿದೆ, ಜೈಲಲ್ಲಿ ಹುಟ್ಟಿ ಬಯಲಿಗೆ ಬಂದೆ ಕೃಷ್ಣ ಕೃಷ್ಣ ಕೃಷ್ಣ, ನಾ ಬಯಲಲ್ಲಿ ಹುಟ್ಟಿ ಜೈಲಿಗೆ ಬಂದು ಕೃಷ್ಣ 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 ಅಂದೆ. ಎಲ್ಲರೂ ಶಾಕ್ ಆಗಿಬಿಟ್ರು. ಸರ್ ಏನ್ ಸರ್ ಕನ್ನಡ ಇಷ್ಟು ಚೆನ್ನಾಗಿ ಬರೀತಾರೆ? ಬರೆಯೋದಿಲ್ಲಯ್ಯ, ಇದು ಹಾಡೋದು. ಜೈಲಲ್ಲಿ ಹುಟ್ಟಿ ಬಯಲಿಗೆ ಬಂದೆ ಕೃಷ್ಣ ಕೃಷ್ಣ ಕೃಷ್ಣ, ನಾವು ಬಯಲಲ್ಲಿ ಹುಟ್ಟಿ ಜೈಲಿಗೆ ಬಂದು ಕೃಷ್ಣ ಕೃಷ್ಣ ಕೃಷ್ಣ. ಕ್ಷಣದಲ್ಲಿ ಹಾಡು ಬರ್ತಿದೆ. ಏನಂದ್ರೆ ನಾ ಮೈಂಡ್ ಥಿಂಕ್ ಮಾಡೋದಲ್ಲ, ಅಲ್ಲಿ ಕೂತ್ಕೊಂಡ್ರೆ ಹಾಡಿದರೆ ಹಾಡು ಬಂದಿತ್ತು ಅಷ್ಟೇ. ಹಾಗೆ ಹೋಗ್ತದೆ. ಎಲ್ಲ ದೇವಿ ಅನುಗ್ರಹ. ನಾನು ಕರ್ನಾಟಕದಲ್ಲಿ ಈ ದೇಹ ಇದು ಬಂದು ಇಲ್ಲಿ ಹುಟ್ಟಲೇ ಇದು ಅಲ್ಲಿ ನನ್ನ ಅವ್ವ ಅಲ್ಲಿ ಕೂತಿದ್ದಾಳೆ, ಮೂಕಾಂಬಿಕೆಯಲ್ಲಿ ಕೂತಿದ್ದಾಳೆ. ನನ್ನವ್ವ ಬೇರೆ ಯಾರು ಹೇಳೋಕ್ಕೂ ಸಾಧ್ಯವಿಲ್ಲ. ನನ್ನವ್ವ ಅಂದರೆ ನಾನು ಕರ್ನಾಟಕದವನು. ಸ್ವಾಮೀಜಿಯರು ಆಶೀರ್ವಚನ ಕೊರಿಯರು. ಹೇಮಾವತಿ ವಿ ಹೆಗಡೆ, ಹರ್ಷೇಂದ್ರ ಕುಮಾರ್, ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಪಾಲ್ದೆತ್ತೊಂಡಿರು. ಕಮ್ಮಟುಡು 2014 ಕೂಟದ ಕುಳಿತದು 4551 ಜನ ಭಜನಾ ತರಬೇತಿ ದೆತ್ತೊಂಡಿರು. ಕ್ಷೇತ್ರದ ಅನಿಲೆಟ್ಟು 1,58,00,000 ರೂಪಾಯಿ ಖರ್ಚು ಮಾಡ್ತದೆಂದು ಕ್ಷೇತ್ರದ ಆಡಳಿತ ಮಂಡಳಿ ಮಾಹಿತಿ ಕೊಡ್ತುಂಡು.
ಸಾಲ್ಮಾರ್ದ ಎಕ್ಸಿಸ್ ಬ್ಯಾಂಕ್ ಶಾಖೆಡು ಬುಧವಾರ ಕಾಂಡೆ 8 ಗಂಟೆಗೂ ಸೂಪತ್ತಿದ್ದರು. ಕಾರ್ಲ ಅಗ್ನಿಶಾಮಕ ದಳ ತಕಲು ತುರ್ತು ಕಾರ್ಯಾಚರಣೆ ನಡಪಾದು ಸೂತೆಕ್ಕಾದರು. ಕಾರ್ಲ ಸಾಲ್ಮರ್ ಆಕ್ಸಿಸ್ ಬ್ಯಾಂಕ್ ಶಾಖೆಡು ಬುಧವಾರ ಕಾಂಡೆ 8 ಗಂಟೆಗೂ ಸೂಪತ್ತಿದ್ದರು. ಕಾರ್ಲ ಅಗ್ನಿಶಾಮಕ ದಳ ತಕಲು ತುರ್ತು ಕಾರ್ಯಾಚರಣೆ ನಡಪಾದು ಸೂತೆಕ್ಕಾದರು. ಕಾಂಡೆ ಬ್ಯಾಂಕ್ಗೆ ಬತ್ತಿನ ಕೆಲಸದಾರರು ಬಾರಿ ಪುಗೆ ಸುತ್ತುವರಿದಿತ್ತಿನ ತೋಜಿದಿತ್ತಂಡು. ಸೂಪತ್ತದನಂದು ಗೊತ್ತಾಯಿನ ಬೇರಿಕೆ ಅಗ್ನಿಶಾಮಕ ದಳಕ್ಕೂ ಮಾಹಿತಿ ಕೊಡ್ತೇರು. ಅಕಲು ತುರ್ತು ಬತ್ತದು ಕಾರ್ಯಾಚರಣೆ ನಡಪಾದರು. ಸೂತ ಏರಿಕೆ ಪೀಠ ಸಾಧನಲು ಬೊಕ್ಕ ಕಂಪ್ಯೂಟರ್ಲು ಹಾಳಾದು ಪೋತುಂಡು. ಅಗ್ನಿಶಾಮಕ ಸ್ಟೇಷನ್ ಅಧಿಕಾರಿ ಬಿಎಂ ಸಂಜೀವ, ಅಗ್ನಿಶಾಮಕ ದಳದ ಕರ್ತವ್ಯಡುಪಿನ ಜಯಮೂಲ್ಯ, ಕೇಶವ, ಸುಜಯ್, ಹಸನ್ ಸಾ, ವಿನಾಯಕ ಕಾರ್ಯಾಚರಣೆಡು ಪಾಲ್ಗೊತ್ತೊಂಡೆರು. ಸೂಪತ್ತಿನ ಕಾರಣ ತಿರಿದು ಬೈದಿಜಿ. ಮುಲ್ಕಿ ಕೋಲ್ನಾಡ್ ಚಂದ್ರಮೌಳೀಶ್ವರ ದೇವಸ್ಥಾನ ಮಾರ್ಗದ ಬಸ್ ಸ್ಟ್ಯಾಂಡ್ ಕೈತಲು ಕರಿನ ತಿಂಗೋಲು ಪೊಂಜುವನ ಕರಿಮಣಿ ಒಯ್ತದು ಪದರಾಡಾತಿನ ಬೊಕ್ಕ ಅಲ್ಪಡ್ದೆ ಬೈಕ್ ಕಂಡದಿನ 5 ಜನ ಆರೋಪಿ ಕಲ್ವೆರಿನ ಮುಲ್ಕಿ ಪೊಲೀಸರು ಪತ್ತಿದರು. ಮುಲ್ಕಿ ಪೊಲೀಸ್ ಸ್ಟೇಷನ್ ಸುತ್ತದ ಕೊಲ್ಲಾಡ ಕೈತಲ್ ಕರಿನ ಸೆಪ್ಟೆಂಬರ್ ತಿಂಗಳು ಬೈಕ್ ಪೆಟ್ರೋಲ್ ಖಾಲಿ ಆತಂಡು ಪೆಟ್ರೋಲ್ ದಿಂಜಾಯರೆ ಕುಪ್ಪಿ ಬೋಡೊಂದು ಪಂಡದು ಪೊಂಚೋನ ಕಂಟೆಳ್ದು ಬಂಗಾರದ ಕರಿಮಣಿ ಒಯ್ತಿನ ದರುಡೆ ಕೇಸ್ ಬೊಕ್ಕ ಚಂದ್ರಮೌಳೀಶ್ವರ ಬಸ್ ಸ್ಟ್ಯಾಂಡ್ ಕೈತಲ್ಡ್ ಬೈಕ್ ಕಂಡದ್ನ ಕೇಸನ್ನು ಪೊಲೀಸರು ನಾಡು ಪತ್ತದು ಗೆಲ್ಮೆ ಪಡೆತಿರು. ಒಟ್ಟು 5 ಜನ ಅಂತರ್ಜಿಲ್ಲಾ ಆರೋಪಿಲಿನ ಬಂಧನ ಮಲ್ತದು ಕಂಡದ್ನ ಸೊತ್ತುಲಿನ ಸ್ವಾಧೀನಗೊದಿತ್ತುಂದಿರು. 30 ವರ್ಷದ ರಘುಯಸ್, 23 ವರ್ಷದ ಪ್ರಮೋದ್, 23 ವರ್ಷದ ರವಿಕಿರಣ್, 25 ವರ್ಷದ ದಾವಲ ಸಾಬ್ ಬೊಕ್ಕ 29 ವರ್ಷದ ಮಂಜುನಾಥ್ ಬಂಧನಾಯಿನ ಆರೋಪಿಲು ಆದುಲ್ಲೇರು. ಮಾತ ಆರೋಪಿಲು ದಾವಣಗೆರೆ ಜಿಲ್ಲೆದಕ್ಲು ರಾಜ ಮಾರ್ಗುಡ್ದು ಚಂದ್ರಮೌಳೀಶ್ವರ ದೇವಸ್ಥಾನಗೂ ಜೋಡ್ಸಾವನ ಮಾರ್ಗದ ಬಸ್ ಸ್ಟ್ಯಾಂಡ್ ಕೈತಲ್ ಇಲ್ಲು ಇತ್ತಿನ ಸದಾಶಿವ ಶೆಟ್ಟಿ ಬೊಕ್ಕ ವಸಂತ ಶೆಟ್ಟಿಯರನ ಕೈತಡೆ ಸೆಪ್ಟೆಂಬರ್ 17க்கு ಗುರ್ತಾರ್ಥ ಇಜ್ಜಂದಿನ ಒರಿ ಬತ್ತದು ಬೈಕ್ ಪೆಟ್ರೋಲ್ ಖಾಲಿ ಆತಂಡು ಪೆಟ್ರೋಲ್ ದಿಂಜಾರೆ ಕುಪ್ಪಿ ಬೋಡುಕೆಂದು ವಸಂತ ಶೆಟ್ಟಿ ನೀರ್ದ ಖಾಲಿ ಕುಪ್ಪಿ ಕೊರ್ತಿದ್ದು ಆಯ್ದೆ ತುಂದು ಪೋತೆ ಒಂತೆ ಪೊರ್ತು ಕರಿದು ಪಿರಬೈದೆ ಬೇತೆ ಕುಪ್ಪಿಕೆಂದು ವಸಂತ ಶೆಟ್ಟಿ ಜಾಲ್ಗ ಬಣ್ಣಗ ಕಂಟೆಲ್ಗ ರಡ್ಡ ಕಡಿದು ಬಿಸತ್ತೆ ಪತ್ತದು 40 ಗ್ರಾಮ್ ತೂಕದ ಕರಿಮಣಿ ಒಯ್ತದ ಪದ್ರಾಡಾತೆ. ಅವೇ ದಿನ ರಾತ್ರಿ ಚಂದ್ರಮೌಳೀಶ್ವರ ಬಸ್ ಸ್ಟ್ಯಾಂಡ್ ಕೈತಲು ಸೂರ್ಯಪ್ರಕಾಶ್ ಪನ್ಪುನಾರು ಉಂತಾದನ ಬಜಾಜ್ ಡಿಸ್ಕವರ್ ಬೈಕ್ಲ ಕಂಡದು ಪೋದಿತ್ತಂಡು. ಈ ರಡ್ಡ ಸಂಗತಿಲಿಡು ಮುಲ್ಕಿ ಪೊಲೀಸ್ ಸ್ಟೇಷನ್ ಕೇಸು ಪಾಡ್ದಿತ್ತಂಡು. ಸೆಪ್ಟೆಂಬರ್ 23க்கு ಮುಲ್ಕಿ ಸ್ಟೇಷನ್ ಎಸ್ಐ ಮಾರುತಿ ಪಿ, ಪುನರೂರು ಚೆಕ್ ಪೋಸ್ಟ್ ಕೈತಲ್ ಪೊಲೀಸರಿನ ಒಟ್ಟುಗೂ ಗಾಡಿಲಿನ ತನಿಖೆ ನಡಪಾನಗ ಆರೋಪಿ ರಘು ಎಸ್ ಪೊಲೀಸ್ ಬಳಿಕ ಬುರ್ತೆ ಕಂಡದ್ನ ಬೈಕ್ ಆಯನ ಕೈಟಿತ್ತಂಡು. ಆಯನ ವಿಚಾರಣೆ ಮಲ್ಪನಗ ವಸಂತಿ ಶೆಟ್ಟಿಯರಿನ ಬಂಗಾರ ಪದ್ದೆ ದರೋಡೆ ಬೊಕ್ಕ ಬೈಕ್ ಕಂಡದ್ನ ಆರೋಪಿಲಿನ ಬಗೆಟ್ ಗೊಟ್ಟು ಪಿದಾಯಿ ಬೂಡ್ದುಂಡು. ಡಿಟೆಕ್ ಅಕ್ಟೋಬರ್ 3ಕ್ಕೆ ಮುಲ್ಕಿ ಪೊಲೀಸ್ ಇನ್ಸ್ಪೆಕ್ಟರ್ ವಿದ್ಯಾಧರಡ ಬಾಯರ್ ಕರೆ ಪುನರೂರು ಗಾಡಿಲಿನ ತನಿಖೆ ಡುಪುನಗ ಸಂಶಯ ರೀತಿಯ ಬತ್ತನ ರೆಡ್ ಮೋಟಾರ್ ಸೈಕಲ್ ಬೊಕ್ಕ ಒಂಜಿ ಕಾರಣ ತಡೆತದು ಐಟಿತ್ತನಕ್ಲಿನಿ ವಿಚಾರಣೆ ಮಲ್ಪುನಗ ವಸಂತಿ ಶೆಟ್ಟಿನ ಬಂಗಾರ ಪೆದ್ದಿ ಕಂಡದನ ಕೇಸ್ದ ಆರೋಪಿಲು ತೆಗೆದು ಬುಡ್ದಿರು. ಆರೋಪಿಲಿಡ್ದು ರೆಡ್ ಮೋಟಾರ್ ಸೈಕಲ್ ಒಂಜಿ ಕಾರ್ ಬೊಕ್ಕ 39 ಗ್ರಾಮ್ 6 ಮಿಲಿಗ್ರಾಂ ತೂಕದ ಬಂಗಾರದ ತುಂಡಾಯಿನ ಕರಿಮಣಿ ಸೇರ್ದು 7,53,000 ರೂಪಾಯಿ ಬೆಲೆತ್ತ ಸುತ್ತಲಿನ ಪೊಲೀಸರು ಸ್ವಾಧೀನಗೊತ್ತಿತ್ತಂದು ಆರೋಪಿಲಿನ ನ್ಯಾಯಾಂಗ ಬಂಧನಗೂ ಒಪ್ಪ್ಯಾದನು. ಕುಡ್ಲಡು ಕರ್ನಾಟಕ ಪಾಲಿಟೆಕ್ನಿಕ್ ಜಂಕ್ಷನ್ ಹಿಡಿದು ನಂತೂರು ಮುಟ್ಟ 1.2 ಹೆಚ್ಚು ಕಿಲೋಮೀಟರ್ ರಾಜಮಾರ್ಗದ ರಡ್ಡು ಬರಿಟ್ಲ ಮರ ಕಡ್ಪುನ ಕಾರ್ಯಗೂ ಪರಿಸರ ಪೊಂಬಾಟದಕ್ಕೂ ಭಾರಿ ವಿರೋಧ ತೋಜಾದೇರು. ಕುಡ್ಲನಗರದ ಕರ್ನಾಟಕ ಪಾಲಿಟೆಕ್ನಿಕ್ ಬೊಕ್ಕ ನಂತೂರು ಜಂಕ್ಷನ್ ನಡುತ್ತ ರಾಷ್ಟ್ರೀಯ ರಾಜಮಾರ್ಗ ಅಜ್ಪತಾಚಿನ ಅಗೆಲ ಮಲ್ಪುನ ಲೆಕ್ಕೊಡು ಮಾರ್ಗದ ರಡ್ಡು ಬರಿಟುಪುನ ಮರೋಕ್ಲಿನ ದೆಪ್ಪಾವಣ ರಾಷ್ಟ್ರೀಯ ರಾಜಮಾರ್ಗ ಪ್ರಾಧಿಕಾರದ ಕ್ರಮಕ್ಕೂ ಪರಿಸರ ಪೊರಂಬಾಟದಕ್ಕೂ ಎವ್ರ ತೋಜಾದೇರು. ಮರೋಕ್ಲಿನ ಕರ್ತನ ಜಾಕೆಡ್ ಕರ್ತನ ಮರೋಕ್ಲಿನ ಪುನಃ ಪುತ್ತವು ನಂಚ ಅಣಕು ಪ್ರದರ್ಶನ ಅಂಗಾರೆ ನಡಪಾಯಿರು. ಭರತನ ಬೋಡುಲಿನ ಕೈಟ ಪತ್ತೊಂದು ತೋಜಾಯಿರು. ಕೆಪಿಟಿ ಜಂಕ್ಷನ್ ಹಿಡಿದು ನಂತೂರು ಮುಟ್ಟ 1.2 ಹೆಚ್ಚು ಕಿಲೋಮೀಟರ್ ರಾಜಮಾರ್ಗದ ರಡ್ಡು ಬರಿಟ್ಲ ಮರ ಕಡಪುನ ಕಾರ್ಯಕ್ಕೂ ಸಂಬಂಧ ಕಾಡು ಇಲಾಖೆ ರಾಜಮಾರ್ಗ ಪ್ರಾಧಿಕಾರದ ಒಟ್ಟುಗೂ ಕರಿನ ಜುಲೈ ತಿಂಗಳು ಸಾರ್ವಜನಿಕರಿನ ಅಭಿಪ್ರಾಯ ಪಿಂದೊನ್ನ ಸಭೆ ನಡಪಾದಿತ್ತಂಡು. 5 ಬೊಕ್ಕ ಪರಿಸರ ಪೊರಂಬಾಟ ದಕ್ಲಿನ ಸೇರ್ಸದು ಕೋಡಿಕೆದ ಸರ್ವೆ ನಡಪಾದಿತ್ತಂಡು. ಮರ ದೆಪ್ಪ ಒಂದೇ ಕಾಮಗಾರಿ ಸಾಧ್ಯ ಇಚ್ಚಿಂದು NHAI 602 ಮರಕ್ಲಿನ ದೆಪ್ಪಾಯರೆ ಕಾಡು ಇಲಾಖೆ ಹಿಡಿದು ಒಪ್ಪಿಗೆ ಕೇಂದಿತ್ತಂಡು. എന്നിട്ട് 307 ಎಲ್ಯ ಮರಕ್ಲಿನ ಬೇತೆ ಕಡೆക്ക് ಜಾಗೆ ಬದಲ್ಪರೆ ಅವಕಾಶ ಇತ್ತದು. 232 ಮರಕ್ಲಿನ ದೆಪ್ಪೋಡೆ ಐನ ಅಗತ್ಯ ಇತ್ತು ನಡೆದವರ ಸೆಪ್ಟೆಂಬರ್ 14ಕ್ಕೆ ಕಾಡು ಇಲಾಖೆ ಮರದೆಪ್ಪಾಯರೆ ಒಪ್ಪಿಗೆ ಕೊಡ್ತಿತ್ತಂಡು. ಐತಂಚ ರಡ್ಡ ದಿನ ದೊಂಬು ರಾಜಮಾರ್ಗ ಪ್ರಾಧಿಕಾರ ಮರದೆಪ್ಪಾಯರೆ ದೊಂಬು ಬೈದಂಡು. ಈ ಪೊರ್ತುಡು ಪರಿಸರ ಪುರುಂಬಾಟದಕ್ಕೂ ಎದುರುಂತಿದ್ದರು. ಆಂಡಲ ಕೆಲವು ಮರ ಕಡ್ತಿದ್ದರು.
ಒಡಿಪು ಕುಂಜಿಬೊಟ್ಟುದ ಪಂತಿ ಪಿರೆಪುನ ಕೆಲಸ ಮಲ್ಪುನ ಶೇಖಪ್ಪ ಪನ್ಪುನಾರು ಅಂಗಾರೆ ಹುಷಾರಿಜ್ಜಂದೆ ಬೂರ್ದಿತ್ತದು ಅರೆನು ಸಮಾಜ ಸೇವಕರು ನಿತ್ಯಾನಂದ ಒಳಕಾಡು ಒಡಿಪು ಜಿಲ್ಲಾಸ್ಪತ್ರೆಗೆ ಸೇರ್ಸಾದು ಮನುಷ್ಯತ್ವ ತೋಜಾದರು. ಒಡಿಪು ನಗರದ ಕುಂಜಿ ಬೊಟ್ಟುಡು ಖಾಸಗಿ ಜಾಕಿಗೆ ಪಂತಿ ಪಿರೆಯರ ಬೈತ್ನ ಕಾರ್ಮಿಕ ಊರಿ ಉಸರಿಜ್ಜಂದೆ ಆದು ಮತಿ ತತ್ತಿನ ರೀತಿಡ್ ಅಂಗಾರೆ ಬೂರ್ದಿತ್ತದು ಸಮಾಜ ಸೇವಕಿರು ನಿತ್ಯಾನಂದ ಒಳಕಾಡು ಅರಿನು ಆಸ್ಪತ್ರೆಗೆ ಸೇರ್ಸಾದು ಮನುಷ್ಯತ್ವ ತೋಜಾದಿರು. ಉಸರಿಜ್ಜಂದಿನ ಬೂರ್ನರಿನು 40 ವರ್ಷ ಪ್ರಾಯದ ಶೇಖಪ್ಪ ಅಂದು ಗುರ್ತು ಮಲ್ತದಂಡು. ಕುಂಜಿ ಬೊಟ್ಟದ ಖಾಸಗಿ ಜಾಕಿಡು ದೈಬಲ್ಲೆ ಪಂತಿ ಪೆರೆ ಬೈದಿನ ಕಾರ್ಮಿಕೆ ಹುಷಾರಿಜ್ಜಂದೆ ಬೂರ್ನವು ಮಧ್ಯಾಹ್ನ ಗೊತ್ತಾತಂಡು ಅಪಗನೆ ಮಾಹಿತಿ ತಿಳಿದು ಜಾಕಗೆ ಬತ್ತನ ನಿತ್ಯಾನಂದ ಒಳಕಾಡು ಶೇಖಪ್ಪ ಪನ್ಪುನಾರಿನ ಆಸ್ಪತ್ರೆಗೆ ಸೇರ್ಸಾಯರು. ಕಾರ್ಮಿಕನ ಸ್ಥಿತಿ ಗಂಭೀರ ಆದಿತ್ತಿದ್ದು ಐಸಿಯುಡು ಮರದ್ದು ನಡತೊಂದೊಂದೊಂದು ತೆರೆದು ಬೈದಂಡು ಸಂಬಂಧದಕ್ಕಳು ತುರ್ತು ಜಿಲ್ಲಾಸ್ಪತ್ರೆಗೆ ಬರಿಯರೆ ನಿತ್ಯಾನಂದ ಒಳಕಾಡು ಮಾಧ್ಯಮಗಳ ಭಿನ್ನಾಯ್ತೊಂಡರು. ಪುತ್ತೂರು ನರಿಮುಗಿರು ಗ್ರಾಮದ ಮುಕ್ವೇಡುಪ್ಪುನ ನಿತ್ಯ ಫುಡ್ ಪ್ರಾಡಕ್ಟ್ ಸಂಸ್ಥೆ ದೇಶದ ಮಿಲಿಟರಿಗೆ ಸಿರಿಧಾನ್ಯದ ಗೆಡ್ಡೆತನಸು ಉತ್ಪತ್ತಿಯನ್ನು ತಯಾರು ಮಲ್ತದ ಬದುಕಾಯರೆ ದುಂಬೈದಂಡು ಇತ್ತೆ ಆ ಬಗೆಟುಂಜಿ ವರದಿ. ದಕ್ಷಿಣ ಕನ್ನಡ ಜಿಲ್ಲೆದ ಜನಕುಲು ಉದ್ಯಮಡು ಪುದರ್ ಪಡೆಯನಕುಲು ಪಾಕ ಬ್ಯಾಂಕ್ಲಿನ ಪುಟ್ಟು ಬರವು ಸಂಸ್ಥೆಲು ಸೇರ್ನಂಚ ಓಡು ಬೀಡಿ ಬೊಕ್ಕ ಬೇತೆ ಕೈಗಾರಿಕೆಲಿನ ತಾಪನೆ ಖಾಸಗಿ ಬಸ್ ಉದ್ಯಮ ಇಂಚ ಬೇತು ಸಂಸ್ಥೆಲೆಕ್ ತುಳುನಾಡು ಸಾಕ್ಷ್ಯಾದುಂಡು. ಪುತ್ತೂರು ನದಿಮುಗೇರು ಗ್ರಾಮದ ಮುಕ್ವೇಡುಪ್ಪುನ ನಿತ್ಯ ಫುಡ್ ಪ್ರಾಡಕ್ಟ್ ಸಂಸ್ಥೆ ದೇಶದ ಮಿಲಿಟರಿಗೂ ಸಿರಿಧಾನ್ಯದ ಎಡ್ಡೆತೆನಸು ಉತ್ಪತ್ತಿಲೇನು ತಯಾರು ಮಲ್ತದೆ. ಒದಗಾಯರೆ ಮೈಸೂರದ ಡಿಫೆನ್ಸ್ ಫುಡ್ ರಿಸರ್ಚ್ ಲ್ಯಾಬೊರೇಟರಿ ಡಿಎಫ್ಆರ್ಆಲ್ಡ್ ತಂತ್ರಜ್ಞಾನ ದೆತ್ತುಂಡು. ನನದ ದಿನೋಕ್ಲಿಡು ಈ ತಂತ್ರಜ್ಞಾನ ಗಳಸದು ಸಿರಿಧಾನ್ಯದ ಎಡ್ಡೆತೆನಸು ಉತ್ಪತ್ತಿ ಮಲ್ತದೆ ದೇಶದ ಸೈನಿಕರಿಗೆ ಮಾತ್ರ ಅತ್ತು ಜನಕುಲೆಗ್ಲ ಒದಗಾಯರ ಉಂಡು. ಕೇಂದ್ರ ಸರ್ಕಾರ 2023 ವರ್ಷನು ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅದು ಘೋಷಣೆ ಮಲ್ತದಿತ್ತದೆ. ಐತ ಭಾಗ ಅದು ಸೆಪ್ಟೆಂಬರ್ 23 ಮೈಸೂರದ ಡಿಎಫ್ಆರ್ಎಲ್ಡ್ ಮಿಲಿಟರಿ ರೇಷನ್ ಬೊಕ್ಕ ನಿಘಂಟದ ಪುಷ್ಟಿದ ಅಂಶಲೆಗಾದು ಸಿರಿಧಾನ್ಯ ಸಮ್ಮೇಳನ ನಡೆತದಿತ್ತು. ಸಿರಿಧಾನ್ಯದ ಎಡ್ಡೆತೆನಸು ಉತ್ಪತ್ತಿಲೇನು ತಯಾರು ಮಲ್ಪುನ ತಂತ್ರಜ್ಞಾನನು ನಿತ್ಯ ಫುಡ್ ಪ್ರಾಡಕ್ಟ್ ಸಂಸ್ಥೆಗೆ ವರ್ಗ ಮಲ್ತದಂಡು. ಈ ಬಗೆತ ಅಧಿಕೃತ ಆದೇಶ ಓಲಿನ ಕೇಂದ್ರ ರಕ್ಷಣಾ ಬೊಕ್ಕ ತಿರುಗಾಟ ಉದ್ಯಮ ಖಾತೆದ ರಾಜ್ಯ ಮಂತ್ರಿ ಅಜಯ್ ಭಟ್ ನಿತ್ಯ ಫುಡ್ ಪ್ರಾಡಕ್ಟ್ ಸಂಸ್ಥೆದ ಯಜಮಾನಿರು ರಾಧಾಕೃಷ್ಣರಿಗೆ ಕೈಬಗತ್ತಿರು. ಡಿಎಫ್ಆರ್ಎಲ್ ನಿರ್ದೇಶಕರು ಡಾ ಅನಿಲ್ ಸ್ಯಾಮುವೆಲ್ ಬೊಕ್ಕ ಬೇತ್ ಅಧಿಕಾರಿಗಳು ಈ ಪೊರ್ತುಡಿತ್ತರು. ಮಿಲಿಟರಿಗೆ ಮಾತ್ರ ಎತ್ತು ಜನಕುಲಿಗಳ ಒಂದು ಓದೋಗು ನಂಚ ಮಲ್ಪು ಅಂದು ಸಂಸ್ಥೆಯ ಯಜಮಾನಿ ರಾಧಾಕೃಷ್ಣ ನಮ್ಮ ಕುಡ್ಲ ಚಾನೆಲ್ಗೆ ಮಾಹಿತಿ ಕೊರಿಯರು. 2018 ತಾಪನಾಯಿನ ಸಂಸ್ಥೆ ನಿತ್ಯ ಬ್ರಾಂಡೆಡ್ ಸಿರಿಧಾನ್ಯದ ಕುಕೀಸ್ ಚಪಾತಿ ಬೊಕ ಬೇತೆ ಉತ್ಪತ್ತಿ ಪೆಲಕಾಯದ ಉತ್ಪತ್ತಿ ಸೇರಿದ ಪಾಕ ಉತ್ಪತ್ತಿಲಿನ ಮಾರ್ಕೆಟ್ಗೆ ಬಿಡುಗಡೆ ಮಲ್ತೊಂದುಂಡು. ನನದ ದಿನಕ್ಲಿಡು ಮಾರುಣ ವ್ಯವಹಾರನು ಊರುದ ಮಟ್ಟೊಡ್ದು ರಾಜ್ಯ ರಾಷ್ಟ್ರ ಮಟ್ಟೋಗ್ಲ ಕೊನಪುನ ಉದ್ದೇಶ ಉಂಡು. ಸಂಸ್ಥೆ ತನ್ನ ಸಾಧನೆಲೆಗಾದ ಪಾಕ ಪ್ರಶಸ್ತಿಲೇನು ಮಟ್ಟೆಲ್ಗ ಪಾಡುಂದು ರಾಧಾಕೃಷ್ಣ ತಿರುಪಾಯರು. ಅಕ್ಟೋಬರ್ 7 ಬೆದ್ರದ ಆಳ್ವಾಸ್ ವಿದ್ಯಾಗಿರಿಟ್ ಆಳ್ವಾಸ್ ಪ್ರಗತಿ 2023 ಮಾಮಲ್ಲ ಉದ್ಯೋಗ ಮೇಳ ಅಟ್ಟಣೆ ಮಲ್ತದನೆಂದು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಟ್ರಸ್ಟಿ ವಿವೇಕ್ ಆಳ್ವಾ ತಿಳಿಸಿದರು. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಟ್ರಸ್ಟಿ ವಿವೇಕ್ ಆಳ್ವಾ ಬುಧವಾರ ಕುಡ್ಲದ ಪತ್ರಿಕಾ ಭವನುಡು ಸುದ್ದಿಗುಟ್ಟುಡು ಪಾತೆರ್ದು ಪ್ರತಿಷ್ಠಾನದ ನಿಲಿಟ್ಟು ಅಕ್ಟೋಬರ್ 7 ಬೆದ್ರದ ಆಳ್ವಾಸ್ ವಿದ್ಯಾಗಿರಿಟ್ ಆಳ್ವಾಸ್ ಪ್ರಗತಿ 2023 ಮಾಮಲ್ಲ ಉದ್ಯೋಗ ಮೇಳ ದೀದಿತ್ತದು ಒಂದು ಬಜಿ ಹೊಸಬೆರಿಗೂ ಮಾತ್ರ ತುಂದೆಟ್ಟು ಏರ್ಲ ಪಾಲ್ದೆತ್ತನಲ್ಲಿ ಅಕ್ಟೋಬರ್ 6 ಕಾಂಡೆ ಒರ್ಮರೆಕ್ ಶಾಸಕರು ಉಮಾನಾಥ ಕೋಟ್ಯಾನ್ ಉದ್ಯೋಗ ಮೇಳ ಉದೀಪನ ಮಲ್ಪೇರಿಂದ ಪಂಡಿರು. ಗ್ರಾಮೀಣ ಭಾಗದ ಜೋಕ್ಲೆಗೊಂದ ಹೆಚ್ಚಿಗೆ ಪ್ರಯೋಜನ ಎದುರುತು ಒಂದಿಲ್ಲ. ವೈದ್ಯಕೀಯ ಅರೆ ವೈದ್ಯಕೀಯ ಇಂಜಿನಿಯರಿಂಗ್ ಕಲಾ ವಾಣಿಜ್ಯ ಆಡಳಿತ ತುವನ್ನ ಮೂಲ ವಿಜ್ಞಾನ ನರ್ಸಿಂಗ್ ಐಟಿಐ ಡಿಪ್ಲೊಮಾ ಬೊಕ್ಕ ಹುಷಾರಿತ್ತಿನ ಪಿಯುಸಿ ಎಸ್ಎಸ್ಎಲ್ಸಿ ಕಲ್ತಿನಕಲು ಇಂಚ ಮಾತ ಪದವಿ ಸ್ನಾತಕೋತ್ತರ ಕಲ್ತಿನಕ್ಲೆಗ ಅವಕಾಶ ಕೊರ್ತುಂದು ವಿವೇಕ್ ಆಳ್ವಾ ಪಂಡಿರು. 248 ಕಂಪನಿಲು ಪುದರ್ ಕೊರ್ತ 172 ಕಂಪನಿಲು ಪಾಲ್ದೆತನ್ವ 13,000 ವಿಭಾಗಲಿಡು ಕೆಲಸ ಅಜಪುಂಡು. ದುಬೈ ಯುಎಇ ಕಂಪನಿಲು ಸತ ನೆಟ್ಟು ಪಾಲ್ದೆತನ್ವ ಅಂದು ವಿವೇಕ್ ಆಳ್ವಾ ಪಂಡಿರು. ಈ ಉದ್ಯೋಗ ಮೇಳ ಕೇವಲ ಒಂದು ಫ್ರೆಷರ್ಸ್ಗೆ ಮಾತ್ರ ಅಲ್ಲ, ಈ ಉದ್ಯೋಗ ಮೇಳ ಈವನ್ ಎಕ್ಸ್ಪೀರಿಯನ್ಸ್ಡ್ ಸ್ಟಾಫ್ಗಳು ಕೂಡ ಅದಕ್ಕೆ ಉಪಯೋಗ ಮಾಡಬಹುದು. ಆದರೂ ಮೊದಲು ಅವರು ಅಂತ ಎಲ್ಲ ಮಾಹಿತಿಯನ್ನು ಪಡ್ಕೊಂಡು ಅವ್ರು ಬರಬೇಕು. ಯಾಕೆ ಹೇಳಿದ್ರೆ ಸ್ವಲ್ಪ ಅವರು ಪ್ಲಾನ್ ಮಾಡಬಹುದು. ಈಗ 200 ಕಂಪನೀಸ್ ಇರುವಾಗ ನ್ಯಾಚುರಲಿ ಅವ್ರಿಗೆ ಗೊತ್ತಿರೋದಿಲ್ಲ ಎಲ್ಲಿ ಹೋಗ್ಬೇಕಂತ. ಇದರಲ್ಲಿ ಅವ್ರು ಜಾಟ್ ಡೌನ್ ಮಾಡ್ಬೋದು, ಯಾವುದೆಲ್ಲ ಕಂಪನಿಗಳಿಗೆ ಒತ್ತು ಕೊಡ್ಬೇಕಂತ ಆ ಒಂದು ಮುಂದೆ ಅವರು ಪ್ಲಾನ್ ಮಾಡಬಹುದು. ಆಲ್ಮೋಸ್ಟ್ ಒಂದು 248 ಕಂಪನಿಗಳು ರಿಜಿಸ್ಟರ್ ಆಗಿದ್ರು. ಅದರಲ್ಲಿ ಇನ್ನುವರೆಗೆ ನಾವು 192 ಕಂಪನಿಗಳನ್ನು ಅಪ್ರೂವಲ್ ಕೊಟ್ಟಿದ್ದೇವೆ. 192 ಕಂಪನಿಗೆ ಅಪ್ರೂವಲ್ ಕೊಟ್ಟಿದ್ದೇವೆ. ಈಗ ನಾವು ಲೆಕ್ಕ ನೋಡಿದರೆ ಆಲ್ಮೋಸ್ಟ್ ಒಂದು 13,605 ಬೇರೆ ಬೇರೆ ಕ್ಷೇತ್ರದಲ್ಲಿ, ಒಂದು 12 ಕ್ಷೇತ್ರದಲ್ಲಿ ನಿಮಗೆ ಬೇರೆ ಬೇರೆ ಆಪರ್ಚುನಿಟೀಸ್ ನಿಮಗೆ ಕಾಣಲಿಕ್ಕೆ ಸಿಗ್ತಾ ಉಂಟು. ಈವನ್ ಈ ಸಲ UAE ಇಂದ, ಮುಖ್ಯವಾಗಿ ದುಬೈ, ಸೌದಿ, ಅಲ್ಲಿಂದ ಎಕ್ಸ್ಪರ್ಟೈಸ್ ಕಂಪನಿ
ಸೊ ಆ ಕಂಪನಿ ಕೂಡ ಬರ್ತುಂಟು. ಬುರ್ಜಿಲ್ ಹೋಲ್ಡಿಂಗ್ಸ್ ಅಂತ, ಇವರು ತುಂಬ ಹೈರಿಂಗ್, ನಾವು ಯಾವತ್ತಿಗೆ ಮೆಡಿಕಲ್ ಹೈರಿಂಗ್ ಎಲ್ಲ ಉದ್ಯೋಗ ಮೇಳದಲ್ಲಿ ನೋಡ್ತಿರ್ಲಿಲ್ಲ. ಈ ವರ್ಷ MD, MS, MBBS ಅಂತ ಕೂಡ ಹೈರಿಂಗ್ ನಮಗೆ ಕಾಣಲಿ ಸಿಗ್ತಾ ಉಂಟು. ಅದರ ಜೊತೆಗೆ BMS, BNYS, BHMS ಇಂಥವರು ಮೆಡಿಕಲ್ ಕೋಡಿಂಗ್ ಮಾಡಿದವರು ಸ್ವಲ್ಪ ಒಂದು ಅನುಭವ ಇದ್ದವರು, ಅವರಿಗೆ ಕೂಡ ಸುಮಾರು ಆಪರ್ಚುನಿಟೀಸ್ ನಮಗೆ ಕಾಣಲಿ ಸಿಗ್ತಾ ಉಂಟು. ಆಲ್ಮೋಸ್ಟ್ ಒಂದು 35 ರಿಂದ 85 ಲಕ್ಷ ತನಕ ಕೊಡ್ತಿದ್ದಾರೆ ಆ ಬುರ್ಜಿಲ್ ಹೋಲ್ಡಿಂಗ್ ಅಂತ ಕಂಪನಿ. ಫ್ಯಾಕ್ಸೆಟ್ ಅಂತ ಒಂದು ಕಂಪನಿ, ಇವರು MBA, MCOM, BCOM, BBA ಅನ್ನು ಹೈರ್ ಮಾಡ್ತಿದ್ದಾರೆ. ಆಲ್ಮೋಸ್ಟ್ 7 ಲಕ್ಷದ ಪ್ಯಾಕೇಜ್ ಅವರು ನೀಡ್ತಿದ್ದಾರೆ ಮಕ್ಕಳಿಗೆ. ಆಲ್ಮೋಸ್ಟ್ ಒಂದು 70 ಓಪನಿಂಗ್ಸ್ ನಮಗೆ ಅಲ್ಲಿ ಕಾಣಲಿಕ್ಕೆ ಸಿಗ್ತಾ ಉಂಟು. ಫ್ಯಾಕ್ಸೆಟ್ ಅಂತ ಭಾರಿ ಪ್ರಸಿದ್ಧ ಕಂಪನಿ, IT ಸೆಕ್ಟರಲ್ಲಿ ಭಾರಿ ಗೊತ್ತಿದ್ದ ಕಂಪನಿ. ಸೊ ಆ ಕಂಪನಿ ಕೂಡ ಹೈದರಾಬಾದ್ ಮೂಲದಿಂದ ಬರ್ತಾ ಉಂಟು. ಯಾಕೆ ಹೇಳಿದ್ರೆ ಈ ಜಾಬ್ ಆಪರ್ಚುನಿಟೀಸ್ ಮುಖ್ಯವಾಗಿ ಹೈದರಾಬಾದಲ್ಲಿ ಸಿಗ್ತಾ ಇದೆ ಆ ಕಂಪನಿಯಿಂದ. ನಾನು ಮೊದಲೇ ಹೇಳಿದೆ, ಈ ವರ್ಷ ಸುಮಾರು ನಮಗೆ ಈ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ಭಾರಿ ಒತ್ತು ಕೊಟ್ಟಿದೆ, ಪ್ರತಿ ವರ್ಷ ಒತ್ತು ಕೊಡ್ತಾರೆ. ಆದರೂ ಈ ವರ್ಷ ವಿಶೇಷವಾಗಿ ಮೆಕ್ಯಾನಿಕಲ್ ಇಂಜಿನಿಯರ್ಸ್ನವರಿಗೆ ಸುಮಾರು ಜಾಬ್ಸ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಉಂಟು. ಅದರಲ್ಲಿ ಕೂಡ ಒಂದು 25 ಕಂಪನಿಗಳು, ಮುಖ್ಯವಾಗಿ ಒಂದು 250 ಉದ್ಯೋಗಗಳನ್ನು ನಮ್ಮ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಕೊಡ್ತಾ ಇದ್ದಾರೆ. ಕಾಮರ್ಸ್ ಮತ್ತೆ ಸೈನ್ಸ್ ಮತ್ತೆ ಆರ್ಟ್ಸ್ ಇಂಥವರಿಗೆ ಬೇಕಾದಷ್ಟು ಆಪರ್ಚುನಿಟೀಸ್ ಉಂಟು. 3477 ಆಪರ್ಚುನಿಟೀಸ್ ಅಕ್ರಾಸ್ ಸೆಕ್ಟರ್. ಈಗ BBM, BCOM ಮಾಡಿದವರಿಗೆ ಎಲ್ಲ ಸೆಕ್ಟರ್ಸ್ ಅಲ್ಲಿ, ಇದು ಕೇವಲ ಒಂದು ಸೆಕ್ಟರ್ ಅಲ್ಲಿ ನಾವು ನೋಡ್ಲಿಕ್ಕೆ ಆಗೋದಿಲ್ಲ, ಎಲ್ಲ ಸೆಕ್ಟರ್ಸ್ ಅಲ್ಲಿ ಕೂಡ ವಿಶೇಷ ಒತ್ತು ಕೊಡ್ತಿದ್ದಾರೆ. ಆಲ್ಮೋಸ್ಟ್ ಒಂದು 1,500 ನಾವು ಫ್ರೀ ಅಕಾಮಿಡೇಷನ್ ಅಲ್ಲಿ ನೀಡ್ತಿದ್ದೇವೆ. ಸೊ ಮಕ್ಕಳು ಬೇರೆ ಊರಿಂದ ಕೂಡ ಬರಬಹುದಂತ ಕೇಳ್ತಿದ್ದಾರೆ. ವಿಶ್ವ ಹಿಂದೂ ಪರಿಷತ್ 55ನೇ ವರ್ಷಾಚರಣೆ ಲೆಕ್ಕುಡು ಪಿದಾರ್ದಿನ ಶೌರ್ಯ ರಥ ಯಾತ್ರೆ ಅಕ್ಟೋಬರ್ 1 ಕುಡ್ಲಗ ಬರಿಯರಿತದು. ಆ ಲೆಕ್ಕುಡು ಪ್ರಚಾರಗಾದು ಒತ್ತು ರಥ ಬುಧಾರ ಉದಿಪನಾಂಡು. ವಿಶ್ವ ಹಿಂದೂ ಪರಿಷತ್ ಲೆಕ್ಕಡು ಬಜರಂಗ ದಳತ ಶೌರ್ಯ ಜಾಗರಣ ರಥ ಯಾತ್ರೆ ಅಕ್ಟೋಬರ್ 1 ಕುಡ್ಲಗ ಬರಿಯರಿತದು. ಶೋಭಾಯಾತ್ರೆ ಬೊಕ್ಕ ಕದ್ರಾ ಮೈದಾನಡು ಮಾಮಲ್ಲ ಸಭೆ ನಡಪರೆಂಡು. ಇಂದತ್ತ ಪ್ರಚಾರಗಾದು ಒತ್ತು ರಥ ಕುಡ್ಲ ಮಹಾನಗರ ಸೇರಿನಂಚ ಮುಲ್ಕಿ ಬೆದ್ರಡು ಸಂಚಾರ ಮಲ್ಪೆರಿತದು. ಐತ ಉದಿಪನ ಕುಡ್ಲದ ಬನ್ಸ್ ಹಾಸ್ಟೆಲ್ ಕಾರ್ಯಾಲಯಡು ಬುಧಾರ ನಡೆತಂಡು. ವಿಶ್ವ ಹಿಂದೂ ಪರಿಷತ್ ಪ್ರಾಂತ್ಯ ಕಾರ್ಯಗುರ್ಕಾರ್ಯರು ಡಾಕ್ಟರ್ MB ಪುರಾಣಿ ಬೊಕ್ಕ ಸಂಘದ ಹಿರಿಯರಾಯನ PS ಪ್ರಕಾಶ್ ಒತ್ತು ರಥ ಉದಿಪನ ಮಲ್ತೆರು. ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಗುರ್ಕಾರ್ಯರು HK ಪುರುಷೋತ್ತಮ್, ಕಾರಿಂತರು ಶಿವಾನಂದ ಮಂಡನ್, ಭುಜಂಗ ಕುಲಾಲ್ ಬೊಕ್ಕ ಪದಾಧಿಕಾರಿಗಳು ಪಾಲ್ಗೊಂಡಿರು. PS ಪ್ರಕಾಶ್ ಪಾತ್ರದ ಹಿಂದುತ್ವದ ಜಾಗೃತಿಗಾದ ಈ ರಥಯಾತ್ರೆ ದಿವೊಂದು ಪಂಡಿರು. MB ಪುರಾಣಿಕರು ಪಾತಿರ್ದು ವಿಶ್ವ ಹಿಂದೂ ಪರಿಷತ್ತ 55ನೇ ವರ್ಷಾಚರಣೆ ಲೆಕ್ಕೊಡು ಬೊಕ್ಕ ಹಿಂದುಲಿನ ಶೌರ್ಯದ ಇತಿಹಾಸ ತೋಜಾದ ಕೊರ್ಪನವು ಈ ರಥಯಾತ್ರೆದ ಉದ್ದೇಶ. ಸೆಪ್ಟೆಂಬರ್ 25 ಚಿತ್ರದುರ್ಗದ ಪಿದಾಡ್ನ ರಥಯಾತ್ರೆ ಅಕ್ಟೋಬರ್ 1 ಕುಡ್ಲಗ ಮುಟ್ಟುಣೊಂದು ಪಂಡೇರು. ಸಮಾಜ ಪೂರಕವಾದಂಥ ಹಿಂದೂ ಸಮಾಜವನ್ನು ಕಟ್ಟುವಂಥ ಜವಾಬ್ದಾರಿಯನ್ನು ಹಿರಿಯರು ವಿಶ್ವ ಹಿಂದೂ ಪರಿಷತ್ತಿಗೆ ವಹಿಸಿಕೊಟ್ಟರು. ಆರಂಭ ದಿನದಿಂದ ಇಂದಿನವರೆಗೆ ಹಲವಾರು ಸವಾಲುಗಳನ್ನು ಎದುರಿಸಿ ವಿಶ್ವ ಹಿಂದೂ ಪರಿಷತ್ತು, ಯುವ ವಿಭಾಗ, ಬಜರಂಗ ದಳ ಹಾಗೂ ದುರ್ಗಾವಾಹಿನಿ ಮಾತೃ ಸಂಘಗಳು ಇದನ್ನು ಎದುರಿಸ್ತಾ ಬಂದಿವೆ. ವಿಶ್ವ ಹಿಂದೂ ಪರಿಷತ್ತಿನ ಷಷ್ಠಬ್ದದ ಈ ಸಂದರ್ಭದಲ್ಲಿ ಜಾಗರಣ ಯಾತ್ರೆಯನ್ನು, ರಥಯಾತ್ರೆಯನ್ನು ಮಾಡುವ ಉದ್ದೇಶ ಭಾರತ ಅಥವಾ ಹಿಂದೂಗಳು ಒಂದು ಸೋಲಿನ ಇತಿಹಾಸ ಅಲ್ಲ, ಶೌರ್ಯದ ಇತಿಹಾಸ ಎನ್ನುವುದನ್ನು ಜನಮಾನಸಕ್ಕೆ ಮುಟ್ಟಬೇಕು. ಪಾಶ್ಚಾತ್ಯ ಚರಿತ್ರಕಾರರು ಬಿಂಬಿಸಿದ ಹಾಗೆ ಭಾರತೀಯರದ್ದು, ಹಿಂದೂಗಳದ್ದು ಇದು ಸೋಲಿನ ಇತಿಹಾಸ ಎನ್ನುವ ರೀತಿಯಲ್ಲಿ ಬಿಂಬಿಸಿದ್ದು ತಪ್ಪು. ಅದರ ವಿರುದ್ಧವಾಗಿ ಹಲವಾರು ಜನ ವೀರ ಪುರುಷರು ತನ್ನ ಆತ್ಮಾರ್ಪಣೆಯನ್ನು ಮಾಡಿ ಈ ದೇಶದ ಸಮ್ಮಾನವನ್ನು ಅಥವಾ ಘನತೆಯನ್ನು ಎತ್ತಿ ಹಿಡಿದಂಥ ನೂರಾರು ಉದಾಹರಣೆಗಳಿವೆ. ಅದರ ಜೊತೆ ಹಿಂದೂ ಸಮಾಜವನ್ನು ವ್ಯವಸ್ಥಿತವಾಗಿ ತುಳಿಯುವಂಥ ಒಂದು ಷಡ್ಯಂತರ ಇವತ್ತು ನಡೀತಾ ಇದೆ. ಸರ್ವ ಹಿಂದೂಗಳನ್ನು ಸಂಘಟಿಸಬೇಕು, ಮಠಾಧೀಶರುಗಳನ್ನು ಸಂಘಟಿಸಬೇಕು ಅನ್ನುವ ನೆಲೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಪ್ರಾರಂಭ ಆಯಿತು. ಇವತ್ತು ಇಡೀ ಜಗತ್ತಿನಾದ್ಯಂತ ವಿಶ್ವ ಹಿಂದೂ ಪರಿಷತ್ ಕೆಲಸ ಮಾಡ್ತಾ ಇದೆ. 60 ವರ್ಷ ತುಂಬುವುದು ಎನ್ನುವಂಥದ್ದು ಒಂದು ಸಂತೋಷದ ಸಂಗತಿ. ಯಾಕಂದರೆ ಇದೊಂದು ಸುದೀರ್ಘವಾಗಿರತಕ್ಕಂಥ ಪಯಣ, ಆದರೆ ಇದೊಂದು ಯಶಸ್ವಿ ಪಯಣವೂ ಹೌದು. ಇದರಲ್ಲಿ ಎಷ್ಟು ಕೆಲಸಗಳಲ್ಲಿ ಯಶಸ್ಸು ಕಂಡಿದೆ ಅಂದರೆ ಹಿಂದುತ್ವದ ಜಾಗೃತಿ ಆಗಿದೆ, ಧರ್ಮದ ಜಾಗೃತಿ ಆಗ್ತಾ ಇದೆ, ಮನೆಗಳಲ್ಲಿ ಸಂಸ್ಕಾರ, ಸಂಸ್ಕೃತಿಯ ಪ್ರತಿಷ್ಠೆ, ಇದೆಲ್ಲ ದೊಡ್ಡ ಉದ್ದೇಶ ಇಟ್ಟುಕೊಂಡು ಇವತ್ತು ಅನೇಕ ರೀತಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಕೆಲಸ ಮಾಡ್ತಾ ಇದೆ. ಅದಕ್ಕೆ 60 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಈ ಕೆಲಸಕ್ಕೆ ವೇಗ ಸಿಗಬೇಕು, ಇನ್ನಷ್ಟು ಜನ ಸಕ್ರಿಯವಾಗಿ ಸಮಾಜದ ಕೆಲಸ ಮಾಡಬೇಕು. ಇವತ್ತೇನು ಸಮಸ್ಯೆಯನ್ನು ಹಿಂದೂ ಸಮಾಜ ಎದುರಿಸ್ತಾ ಇದೆ ಅದರ ಬಗ್ಗೆ ಸ್ವಲ್ಪ ಜಾಗೃತಿಯನ್ನು ಮೂಡಿಸಬೇಕು ಅನ್ನೋ ನೆಲೆಯಲ್ಲಿ ಇವತ್ತು ರಥಯಾತ್ರೆ ಇದು ನಡೀತಾ ಇದೆ.
ಪುತ್ತೂರು ನಗರ ಬಾಗಡು ಕಜೋಪೇಜಿದ್ದು ಸಮಾಜ ಸೇವೆ ಮಲ್ತದಪ್ಪನ ಪಿಯು ಸಿರಾಜುದ್ದೀನ್ ಪನ್ಪುನಾರು ಕರೆನ ನಲ್ಪ ವರ್ಷಲಿಡ್ದು ಬಲ್ಲೆ ಪುದೆಲ್ ದಿಂಜಿದಿನ ಇತ್ತನ ಬೊಕ್ಕನ ಬೂರೆ ರಾಯನಂಚಿನ ಗುಡಿಚಿಲು ಇಲ್ಲೊಂಜೆಟ್ಟು ಬದುಕು ಸಾಗಾಂದುಲೇರು ಅರೆನ ಬಗಿಟ್ಟು ಇತ್ತೆಂಜು ವರದಿ. ಪುತ್ತೂರು ನಗರ ಭಾಗಡು ಪುದೆಲ್ ದಿಂಚಿದಿನ ಇತ್ತಿನ ಬೊಕ್ಕನ ಬೂರೆ ರಾಯನಂಚಿನ ಇಲ್ಲು ಒಂಜೆಟ್ಟು ಒರಿ ಕರಿನ ನಲ್ಪ ವರ್ಷಲಿಡ್ದು ಬದುಕೊಂದುಲ್ಲೆ ಬಂಡ ನಿಕ್ಲಿಗ್ ಆಚಿರಾವು ಒರಿಯೇ ಒರಿ ಬ್ರಹ್ಮಚಾರಿ ಪಿಯು ಸಿರಾಜುದ್ದೀನ್ ಆ ಇಲ್ಲಡೆ ಉಳ್ಳೇರು ಸಾರ್ವಜನಿಕ ಜಾಕಿಡ್ ಕಜೋಪೆಜ್ಜಿನ ಎಡ್ಡ ಕಾರ್ಯ ಅರಣ ಆದುಂಡು ಪುಲ್ಲೆಕಾಂಡೆ ಲಕ್ಕದ ಎಪಿಎಂಸಿ ಮಾರ್ಗ ಸುತ್ತಮುತ್ತದ ಮಾರ್ಗದ ಬರಿಟೊಪ್ಪುನ ಕಜೋ ಗುಜಿರಿನ ಪೆಜ್ಜಿನ ಕೆಲಸ ಅರೆಣವು ಆದುಂಡು ನಗರ ನಿರ್ಮಲ ದೀಪನ ಕಾರ್ಯ ಮಲ್ತೊಂದುಲ್ಲೇರು ಬೊಕ್ಕ ಬಯ್ಯಕ್ಲ ಅವೇ ಕೆಲಸ ಇಂಚಿನ ಜನ ಉಲ್ಲೇರಿಂದ ನಂಬ್ಯರೆಲ್ಲ ಸಾಧ್ಯ ಇಚ್ಚಿ ಅಂಚಿನ ಬದುಕ ಅರೆಣವು ದಾಯಿ ಈ ಕೆಲಸ ಮಲ್ಪೇರು ಕೆಂಡ ಅವಲ ಗೊತ್ತುಜ್ಜಿ ಎಂಕ ಗೊತ್ತುಪ್ಪುನೇ ಅವೇ ಕೆಲಸ ಅಂದ ಪನ್ಪುನ ಸಿರಾಜುದ್ದೀನ್ ಸಮಾಜುಡು ಒರಿಯೇ ಊರಿ ದುಂಬು ಪಿರ ಏರ್ಲ ಇಜ್ಜಿರು ಬರ್ಸ ಬತ್ತಂಡ ತೋರುಣ ಗುಡ್ಚಿಲು ಸುತ್ತಲ ಪುದೆಲ್ ಬಲ್ಲೆ ದುಂಬು ಕಾಯಂಡ ಬೆಚ್ಚದ ಸಮಸ್ಯೆ ಕರಿನ ಕೆಲವು ದಿನೊಟ್ಟು ಬತ್ತನ ಬರ್ಸೋಗೂ ಇಲ್ಲದ ಪರ ಶೀಟು ಮಾತ ಕದಿಲ್ದು ಬೋರ್ದುಂಡು ಜಪ್ಪುನ ಒಂತೆ ಜಾಕೆ ಮಾತ್ರ ಬೆಚ್ಚ ಉಂಡು ಸುತ್ತಲ ಉಪ್ಪುನ ಪುದೆಲ್ ಬಲ್ಲೆಡು ಉಚ್ಚುಲುಲ್ಲ ಕೆಲವು ದಿನ ದುಂಬು ಪೆರ್ಮರಿ ಒಂಜಿ ತೋಜಿತನಿಗೆ ಆಂಡ ಈ ನಿರ್ಮಲ ಮಲ್ಪನ ನರಮಾಣಿ ವೈಕಲ ಚಿಂತೆ ಮಲ್ತದಿಚ್ಚೇರು ಐಟ್ ಬದುಕೊಂದುಲ್ಲೇರು ಸಾರತ್ತ ಹೊರ್ಮೊನತ ಏಲ್ಪಡ್ದು ಅವೇ ಗುಡ್ಚಿಲ್ಡುಪ್ಪುನ ಸಿರಾಜುದ್ದೀನ್ ಅಮ್ಮೆರು ಅಣ್ಣೆ ಈರ್ವೇರು ಮೆಗ್ಗೆನಕ್ಲು ಈರ್ವೇರು ಮೆಗ್ದಿಯಲ್ಲು ಇತ್ತನ ಟರ್ಪಾಲ್ ಇಲ್ಲೆಡು ವಾಸ ಮಲ್ತಂದಿತ್ತೇರು ಪಾಕ ವರ್ಷಲುಡು ದುಂಬು ಅಣ್ಣೆ ಮರ್ದಗಂದ ಪೋಯ್ನಾಯೇ ವಾಪಸ್ ಬೈದಿಜಿಗೆ ಮೆಗ್ಗೆವರಿ ಬೆಂಗಳೂರು ಅವಘಡಾದ ತೀರಿಯೇ ಬೊಕ್ಕೊರಿ ಮದಿಮ್ಯಾದ ಓಲು ಪೋತಿನ ಗೊತ್ತುಜ್ಜಿ ಇರುವೆನೆ ಮೆಗ್ದಿಯಲ್ಲೂ ಮದಿಮ್ಯಾದ ಪೋತೇರು ಅಮ್ಮೇರು ತೇರು ನಡೆದ ಬೊಕ್ಕ ಸಿರಾಜುದ್ದೀನ್ ಒರಿಯೇ 27 ಸೆನ್ಸ್ ಜಾಗೆ ಸಿರಾಜುದ್ದೀನ್ ರಡು ಉಂಡು ಇದೆಟ್ಟು ಇಡೀ ಪುದೆಲು ಬಲ್ಲೆ ದಿಂಚಿದಂಡು ಟರ್ಪಾಲ್ ಇಲ್ಲು ಬೂರ್ದು ಪೋಯಿ ಬೊಕ್ಕ ಕಟ್ಟಣ ತಟ್ಟಿ ಇಲ್ಲು ಉಂದು ಐತ ಕೈತಡೆ ಪೋಯಾರೆಲ್ಲ ಪೋಡ್ಕಿ ಆಪುಡು ಅಂಚಿನ ಸ್ಥಿತಿಗತಿಟ್ಟು ಉಂಡು ಈ ಇಲ್ಲು ಒಬ್ಬರು ಇದ್ದದ್ದು ಅವ್ರು ಮರದ ಕಡಿಮೆ ಕೂಂಬರಕದಲ್ಲಿ ಬಿಟ್ಟಿದ್ದಾರೆ ಅವರು ಬಂದ ಕರೆದೇ ಬರ್ತಾನೆ ಅಷ್ಟೇ ನಗ್ತಿಲ್ಲ ಊಟಕ್ಕೆಲ್ಲ ಏನು ಮಾಡ್ತೀರಿ ಈ ಮನೆಯಲ್ಲಿ ಹೋಗಿ ಮಾಡು ತೋಟ ಹಾಂ ವ್ಯಾಪಾರ ವ್ಯಾಪಾರ ತಿನ್ನಲಿಕ್ಕೆ ಇದು ಅಕ್ಕಿ ಏನಾದರೂ ಸಿಗ್ತದೆ ಸಿಗ್ತದೆ 4-5 ಹೋಗಿಲ್ಲ ಇಲ್ಲಿ ಅಡುಗೆ ಮಾಡೋದಿಲ್ಲ ಇಲ್ಲಿ ಅಡುಗೆ ಮಾಡೋದಿಲ್ಲ ಆಯ್ತಾಗ್ತದೆ ಹೋಗಿಲ್ಲ ಅಕ್ಕಿಯನ್ನು ಕೊಡ್ತಾರೆ 10 ಕಿಲೋ ತಿಂಗಳಿಗೆ. ಹಾಂ ಇದು ನೀವು ಯಾರಿಗಾದ್ರೂ ಮನವಿ ಕೊಟ್ಟಿದ್ರಿ ಈ ಮುಂಚೆ? ಕೊಂಡಿಲ್ಲ. ಮನೆ ಇಲ್ಲ ನಿಮಗೆ ಹಾಗೆ ಯಾವ ರೀತಿ ಕೊಡಲಿಲ್ಲ. ಎಲ್ಲಿ ಇದಕ್ಕೆ ಸ್ನಾನ ಮಾಡಲಿಕ್ಕೆಲ್ಲ ಜಾಗ ಉಂಟು ಇಲ್ಲಿ? ಸ್ನಾನ ಮಾಡೋದು ಅಲ್ಲಿ. ಹಾಂ ಗುಜರಿ ವ್ಯಾಪಾರ ಏನಾದರೂ ಮಾಡೋದು? ಸಿಕ್ಕದೆ ಕೊಡೋದು ಹಾಗೆ. ಈರು ಇಲ್ಲುಗಾದ ಅರ್ಜಿ ಕೊರ್ತು ಜರ ಕೇಂಡ ತಾನು ಎರಡಲ ಒಯ್ನ್ಲ ಕೇಂದಿಜಿ ಇಲ್ಲಿಜ್ಜಿಂದ ಮದಿಮೇಲ ಆತಜಿ ದಾಯಿ ಇರಿನ ಬದುಕು ಇಂಚ ಕೇಂಡ ಕೊತ್ತಿಜ್ಜಿಂದ ಮಣಿಪುಜೇರು ಕೂರ್ನಡ್ಕ ಉಬಾರ್ದಂಚಿ ಸಂಬಂಧದಕ್ಲು ಲೇರಿಕೆ ಏರ್ಲ ಈಡೆಗ್ ಬರ್ಪುಜೇರು ಅಜ್ಪ ವರ್ಷ ಪ್ರಾಯದ ಆರಡ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ಲ ಉಂಡು ಆಂಡ ಐನು ಗಲಸಂದೆ ಏತೋ ವರ್ಷ ಸಂದತಂಡೆ ನಗರಸಭಾ ಸುತ್ತೂರು ಮೇಘಾನಗರುಡು ಅರಿನ ಇಲ್ಲಿ ಇತ್ತದು ಪೆಜ್ಜಿದ್ನ ಕಜವು ಸುತ್ತಲಿನ ರಾಶಿ ಪಾರ್ದಿನ ಜಾಕೆ ಅದು ಪೋತುಂಡು ಬೆಂದ್ರ ಪಾಯ್ಖಾನೆ ಇಜ್ಜಿ ಅವು ಪೂರ ಪಿದಯೇ ಗತಿ ದುಂಬು ಬಸ್ ಸ್ಟ್ಯಾಂಡ್ ಕೈತಲ್ಲಿ ಎಲ್ಲ ಹೋಟೆಲ್ ನಡಪ ಒಂದು ಇತ್ತೇರ್ಕೆ ಇತ್ತ ಅವು ಇಜ್ಜಿ ಪೊಲಬುದಾರ್ ಒರಿಯನ ಹೋಟೆಲ್ ಮಧ್ಯಾಹ್ನ ವನಸತಿ ಕಂಡ ಉನ್ಪೇರು ಇಜ್ಜಿಂಡ ಖಾಲಿ ಬಜ್ಜಿ ಪೊದೆಯೊಳಗೆ ವಾಸಿಸುವಂಥ ಪರಿಸ್ಥಿತಿಯಲ್ಲಿ ನಾವು ಇರೋದು ನಮ್ಮ ಗಮನಕ್ಕೆ ಬಂತು. ಈ ಬಗ್ಗೆ ನಾವು ನೋಡುವಂತ ಬಂದರೆ ಇಲ್ಲಿ ಅವರ ಮನೆಗಳು ಎಲ್ಲ ಬಿದ್ದು ಯಾರೂ ಇಲ್ಲದೆ ಏಕಾಂಗಿಯಾಗಿ ಅವರು ವಾಸಿಸ್ತಾ ಇದ್ದಾರೆ. ಸುಮಾರು 50 ವರ್ಷ ವಯಸ್ಸಾಗಿದೆ ಅವರಿಗೆ. 1970ರಿಂದ ಇಲ್ಲಿ ವಾಸಿಸ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಆಧಾರ್ ಕಾರ್ಡ್ ಇದೆ, ಅದೇ ರೀತಿ ಪಡಿತರ ಚೀಟಿ ಕೂಡ ಅವರ ಹೆಸರಲ್ಲಿದೆ. ಆದರೆ ಏಕಾಂಗಿಯಾಗಿದ್ದು ಅವರು ಈಗ ಜನರ ಸಂಪರ್ಕದಿಂದ ದೂರ ಇರೋದರಿಂದ ಅವರು ಒಂದು ರೀತಿಯ ಒತ್ತಡಕ್ಕೆ ಒಳಗಾದ ರೀತಿಯಲ್ಲಿ ಅವರು ಬದುಕ್ತಾ ಇದ್ದಾರೆ. ಅವರಿಗೆ ಸೂಕ್ತ ಬದುಕಲಿಕ್ಕೆ ಬೇಕಾದಂಥ ಸೂಕ್ತ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ. ಅವರು ಅಲ್ಲಿ ಗುಜಿರಿ ಹಾಕಿಕೊಂಡು ಬದುಕ್ತಾ ಇದ್ದಾರೆ. ಅವರಿಗೆ ಸೂಕ್ತವಾದ ಈಗ ಅವರಿಗೆ ವಾಸಿಸಲಿಕ್ಕೆ ಬೇಕಾದಂಥ ಮನೆಯ ವ್ಯವಸ್ಥೆಯನ್ನು ಸಂಬಂಧಪಟ್ಟ ಇಲಾಖೆ ಆಗಿರ್ಬೋದು ಅಥವಾ ಸಮುದಾಯ ಆಗಿರ್ಬೋದು ಅವರಿಗೆ ಒದಗಿಸಿಕೊಟ್ಟು ಸಹಕರಿಸಬೇಕಂತ ನಾನು ವಿನಂತಿಯನ್ನು ಮಾಡ್ತಾ ಇದ್ದೆ. ಸಿರಾಜುದ್ದೀನ್ ಬದುಕು ಮಾತೇರ್ನಂಚ ಓಡಾತಂಡು ಅರೆಗು ತುರ್ತುರು ಇಲ್ಲು ಅಗತ್ಯವಾದುಂಡು ಈ ಬಡವಗು ಇಲ್ಲ ಕೊರ್ಪನ ಮಲ್ಲ ಮನಸ್ಸು ಮೂಡುಡಾತಂಡು ಸ್ಥಳೀಯ ಆಡಳಿತ ಶಾಸಕರು ಅಶೋಕ್ ಕುಮಾರ್ ರೈ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ದೆತ್ತುನುಡಾತಂಡು.
ಧಾರ್ಮಿಕ ಕಾರ್ಯ ನಡಪಾದು ಒರಿನ ಕಾಸಿನ ಶ್ರೀರಾಮ ಮಂದಿರ ಕಟ್ಟುನ ಕಾರ್ಯಗೂ ಕೊರ್ಪುನ ಉದಾರ ಮನಸ್ಸದ ಸೇವೆ ಪುಗರ್ನ ಒಂದು ಚಿತ್ರಾಪುರ ಮಠದ ಶ್ರೀ ವಿದ್ಯೇಂದ್ರ ತೀರ್ಥ ಸ್ವಾಮೀಜಿ ಪಂತರು ಚಿತ್ರಾಪುರ ಟು ಶ್ರೀರಾಮತಾರಕ ಮಂತ್ರ ಪಠಣ ಬೊಕ್ಕ ಯಜ್ಞದ ಲೆಪ್ಪೋಲೆ ಬಿಡುಗಡೆ ಮಲ್ತದ ಆಶೀರ್ವಚನ ಕೊರಿಯರು. ಸುರತ್ಕಲ್ ಚಿತ್ರಾಪುರ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಚಿತ್ರಾಪುರ ಮಠ ಬೊಕ್ಕ ಶ್ರೀರಾಮ ಭಕ್ತ ವೃಂದ ಚಿತ್ರಾಪುರದ ಜೊತೆ ಸೇರಿಗಿಡೆ ಅಕ್ಟೋಬರ್ 17ಕ್ಕೆ ಸಾಮೂಹಿಕ ಶ್ರೀರಾಮ ತಾರಕ ಮಂತ್ರ ಪಠಣ ಮಂತ್ರ ಯಜ್ಞ ನಡೆಪೆರೆ ಇತ್ತದು. ಚಿತ್ರಾಪುರ ದೇವಸ್ಥಾನ ಬೊಕ್ಕ ಮಠದ ಒರಿ ಆನುವಂಶಿಕ ಆಡಳಿತ ಮುಕ್ತೆ ಸೇರಿದು ಶ್ರೀ ವಿದ್ಯೇಂದ್ರ ತೀರ್ಥ ಸ್ವಾಮೀಜಿ ಲೆಪ್ಪೋಲೆ ಬಿಡುಗಡೆ ಮಲ್ತೇರು. ಸ್ವಾಮೀಜಿಯರ ಆಶೀರ್ವಚನ ಕೊರತು ಭಕ್ತರು ಒಟ್ಟು ಸೇರ್ತು ಮಲ್ಪನ ಧಾರ್ಮಿಕ ಕಾರ್ಯಕ್ರಮ ಬೊಕ್ಕ ಒರಿನ ಕಾಸಿನ ಶ್ರೀರಾಮ ಮಂದಿರ ಕಟ್ಟುನ ಕಾರ್ಯಗೂ ಕೊರ್ಪುನ ಉದಾರ ಮನಸ್ಸದ ಸೇವೆ ಪುಗರನಂದು ಬಂಡೇರು. ಪೂಜೆ ಮಲ್ಪನ ಕಾರ್ತಿಕ್ ಭಟ್, ಕ್ಷೇತ್ರದ ಜೀರ್ಣೋದ್ಧಾರ ಬ್ರಹ್ಮಕಲಶ ಸಮಿತಿದ ಉಮೇಶ್ ಟಿ ಕರ್ಕೇರ, ಕೇಶವ ಸಾಲಿನ ಸಮಿತಿ ಪದಾಧಿಕಾರಿಗಳು ಭಕ್ತ ವೃಂದದಗಳು ಪಾಲ್ದೊಂಡರು. ಕಾರ್ಯಕ್ರಮ ಅಕ್ಟೋಬರ್ 17ಕ್ಕೆ ಕಂಡೆ 8 ಗಂಟೆಗೂ ಮೆರವಣಿಗೆದ ಒಟ್ಟುಗೂ ಶುರುವಾಪುಡು 11:15ಕ್ಕೆ ಮಾಪೂಜೆ 11ಕ್ಕೆ ಪೂರ್ಣಾಹುತಿ 5 ಬೊಕ್ಕ ಸಾರ್ವಜನಿಕ ನುಪ್ಪು ಪ್ರಸಾದ ಸೇವೆ ನಡಪೆರೆ ಉಂಡು. ಮಹಿಳಾ ವೇದಿಕೆ ಬಂಟೆರ್ನ ಸಂಘ ಸುರತ್ಕಲ್ ಬೊಕ್ಕ ಜಯಲಕ್ಷ್ಮಿ ಸಿಲ್ಕ್ಸ್ ಉಡುಪಿ ಉದ್ಯಾವರ ಮುಕ್ಲಿಡ್ದು ದಸರಾ ಬೊಕ್ಕ ತುಡರ್ ಪರ್ಬದ ಸಲಾದು ಸೀರೆ ಬೊಕ್ಕ ಪದ್ದೇದ ಮಾರಾಟ ಮೇಳ ಅಕ್ಟೋಬರ್ 6 ಅಕ್ಟೋಬರ್ 8 ಮುಟ್ಟ ಕಾಂಡೆ 1 ಗಂಟೆ ರಾತ್ರಿ 8 ಗಂಟೆ ಮುಟ್ಟ ಬಂಟೆರ್ನ ಭವನ ಸುರತ್ಕಲ್ ನಡಪುಂಡು ನೆತ್ತ ಉದಿಪನ ನಿರ್ಮಿತ ಸತ್ಯಶೆಟ್ಟಿ ಪಟ್ಲ ಮಲ್ಪೇರಂದು ಪ್ರಕಟಣೆ ತೆರಿಪಾದಿರು. ಇಡೆಗು ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.